ಬ್ರಹ್ಮಕಲಶೋತ್ಸವದ ವೈಭವಕ್ಕೆ ಸಜ್ಜಾಗ್ತಾ ಇದೆ ಮಾತೆ ದೇಯಿ ಬೈದೇತಿ ಹಾಗೂ ತುಳುನಾಡಿನ ಅವಳಿ ವೀರ ಪುರುಷರಾದಂತಹ ಕೋಟಿ ಚೆನ್ನಯ್ಯರ ಮೂಲಸ್ಥಾನ. ಸುಂದರವಾಗಿ ನಿರ್ಮಾಣವಾಗುತ್ತಿರುವ ಗೆಜ್ಜಿಗಿರಿ ಕ್ಷೇತ್ರದಲ್ಲಿ ಅಂತಿಮ ಹಂತದ ಕೆಲಸ ಕಾರ್ಯಗಳು ನೆರವೇರ್ತಾ ಇದ್ದು, ಫೆಬ್ರವರಿ 24ರಿಂದ ಮಾರ್ಚ್ 2ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಮೂಲಸ್ಥಾನ ಗರಡಿಯ ನೇಮವು ಜರುಗಲಿದೆ. ಈ ಹಿನ್ನೆಲೆ ಪುತ್ತೂರಿನ ಬಡಗನ್ನೂರಿನಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ತುಳುನಾಡಿನ ಕಾರಣಿಕ ಅವಳಿ ವೀರ ಪುರುಷರಾದ ಕೋಟಿ ಚೆನ್ನಯ್ಯ ಹಾಗೂ ಮಾತೆ ದೇಯಿ ಬೈದೇತಿಯ ಮೂಲಸ್ಥಾನ ಗೆಜ್ಜಿಗಿರಿ ನಂದನಬಿತ್ತಿಲ್ ಕ್ಷೇತ್ರ ಬ್ರಹ್ಮಕಲಶೋತ್ಸವಕ್ಕೆ ಅದ್ದೂರಿಯಾಗಿ ಸಿದ್ಧವಾಗ್ತಾ ಇದೆ. ಈಗಾಗಲೇ ಕ್ಷೇತ್ರದ ಬಹುಪಾಲು ಕೆಲಸ ಕಾರ್ಯಗಳು ಪೂರ್ಣಗೊಂಡಿದ್ದು, ಅಂತಿಮ ಹಂತದ ಕಾರ್ಯಗಳು ನಡೀತಾ ಇದೆ. ಜೊತೆಗೆ ಭಕ್ತಾದಿಗಳು ಸ್ವಪ್ರೇರಣೆಯಿಂದ ಕ್ಷೇತ್ರದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನೇನು ಫೆಬ್ರವರಿ 24ರಿಂದ ಮಾರ್ಚ್ 2ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಮೂಲಸ್ಥಾನ ಗರಡಿ ನೇಮವು ಜರುಗಲಿದ್ದು, ಈ ಹಿನ್ನೆಲೆ ಪುತ್ತೂರು ಬಡಗನ್ನೂರಿನಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ರಾಜ್ಯಸಭಾ ಸದಸ್ಯ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿ, ತುಳುನಾಡಿನ ಅವಳಿ ವೀರ ಪುರುಷರಾದ ಕೋಟಿ ಚೆನ್ನಯ್ಯರು ಧೈರ್ಯ, ಸಾಹಸ ಮತ್ತು ಸತ್ಯ ಧರ್ಮಕ್ಕೆ ಹೆಸರಾದವರು. ಕೋಟಿ ಚೆನ್ನಯ್ಯರು ಅನ್ಯಾಯದ ವಿರುದ್ಧ ಹೋರಾಡಿದ್ದಾರೆ ಹೊರತು ಯಾರೊಂದಿಗೂ ದ್ವೇಷ ಸಾಧಿಸಿಲ್ಲ. ಅವರ ಅನುಯಾಯಿಗಳಾದ ನಾವು ಈ ಆದರ್ಶವನ್ನ ಮರೆಯಬಾರದು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಬೋಧನೆ ಜಗತ್ಪ್ರಸಿದ್ಧವಾಗಿದೆ. ಅದರಂತೆ ಗುರು ಸಾಯನ ಬೈದರ ವಿಶ್ವ ಭ್ರಾತೃತ್ವ ಸಂದೇಶ ಜನಪ್ರಿಯಗೊಳಿಸುವ ಕೆಲಸ ಗೆಜ್ಜಿಗಿರಿಯಿಂದಲೇ ಆರಂಭಗೊಳ್ಳಲಿ ಅಂತ ಹೇಳಿದ್ರು. ಕೋಟಿ ಚೆನ್ನಯ್ಯನವರ ಮೂಲ ಮಂತ್ರ ಏನು ಅಂತ ಹೇಳಿದ್ರೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಗುಣ ಅವರಲ್ಲಿ ಮೈಗೂಡಿಸ್ಕೊಂಡಿದ್ರು. ಎಲ್ಲೇ ಅನ್ಯಾಯ ಆದ್ರೂ ಸಹ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕೋಟಿ ಚೆನ್ನಯ್ಯರು ತಯಾರಾಗಿದ್ದರು. ಯಾವುದೇ ರೀತಿಯ ದ್ವೇಷ, ಅಸೂಯೆಯನ್ನು ಅವ್ರು ಯಾರ ಮೇಲೂ ಇಟ್ಕೊಳ್ತಾ ಇರಲಿಲ್ಲ. ಆದರೆ ದುರಂತ ಈಗ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯುವಕರು ಕೋಟಿ ಚೆನ್ನಯ್ಯನವರ ಸಿದ್ಧಾಂತ ಏನಿತ್ತು ಅದನ್ನ ಮೈಗೂಡಿಸ್ಕೊಳ್ಬೇಕು. ಎಲ್ಲೇ ಅನ್ಯಾಯ ಆದ್ರೆ ಅದನ್ನ ಪ್ರತಿಭಟನೆ ಮಾಡಿ, ಆದ್ರೆ ಯಾರ ಮೇಲೂ ಸಹ ದ್ವೇಷ, ಅಸೂಯೆಯನ್ನು ತೀರಿಸ್ಕೊಳ್ಬೇಡಿ. ಕೋಟಿ ಚೆನ್ನಯ್ಯನವರ ಸಂಸ್ಕೃತಿ ಸಂಸ್ಕಾರವನ್ನ ನೀವು ಅಳವಡಿಸ್ಕೊಂಡಾಗ ಗುರು ನಾರಾಯಣರವರ ಏನು ಗುರುಮಂತ್ರ ಇದೆ, ಒಂದೇ ದೇವರು, ಒಂದೇ ಜಾತಿ, ಒಂದೇ ಧರ್ಮ, ಯಾರ ಮೇಲೂ ಸಹ ದ್ವೇಷ, ಅಸೂಯೆಯನ್ನು ಸಾಧನೆ ಮಾಡದೆ ಸಮಾಜದ ಏಳಿಗೆಗಾಗಿ, ಅದರಲ್ಲೂ ಸಹ ದೀನ ದಲಿತರು, ಬಡವರ ಬಗ್ಗೆ ಕಾಳಜಿ ವಹಿಸಿ ಮೇಲ್ ಬರ್ಲಿಕ್ಕೋಸ್ಕರ ಈ ರೀತಿಯ ಒಂದು ಸಂಸ್ಕಾರ, ಸಂಸ್ಕೃತಿ ಇರ್ತಕ್ಕಂಥ ಒಂದು ಚಿಹ್ನೆಗಳು, ಗುರುತುಗಳು ಬಹಳ ಮುಖ್ಯ. ಇದು ಮೂಲ ಕ್ಷೇತ್ರವಾಗಲಿ, ಇಡೀ ಬಿಲ್ಲವ ಸಮಾಜಕ್ಕೆ ಇದು ಮೂಲ ಕ್ಷೇತ್ರವಾಗಿ ಒಳ್ಳೆಯ ಸಂಸ್ಕೃತಿ ಮತ್ತು ಸಂಸ್ಕಾರ ಇದರಿಂದ ಹೊರಬರಲಿ. ಇದೇ ವೇಳೆ ಬ್ರಹ್ಮಕಲಶೋತ್ಸವದ ಕಲಶ ಪತ್ರಗಳನ್ನು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಶೇಷಪ್ಪ ಕೋಟ್ಯಾನ್ ಬಿಡುಗಡೆಗೊಳಿಸಿದರು. ಕ್ಷೇತ್ರದ ಯಜಮಾನ ಶ್ರೀಧರ್ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ರು. ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಜಯಂತ್ ನಡುಬೈಲ್, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಪೀತಾಂಬರ ಹೆರಾಜೆ, ಕ್ಷೇತ್ರಾಡಳಿತ ಸಮಿತಿ ಪ್ರಧಾನ ಕಾರ್ಯದರ್ಶಿ ರವಿ ಪೂಜಾರಿ ಚಿಲಿಂಬಿ, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಸಂಚಾಲಕರು ಸೇರಿದಂತೆ ಸಮಿತಿಯ ಹಲವಾರು ಮಂದಿ ಉಪಸ್ಥಿತರಿದ್ದರು. ಇನ್ನು ಫೆಬ್ರವರಿ 24ರಿಂದ ಮಾರ್ಚ್ 2ರವರೆಗೆ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಫೆಬ್ರವರಿ 25ರಂದು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಮತ್ತು ಹೊರ ಜಿಲ್ಲೆಗಳಿಂದ ಹೊರೆಕಾಣಿಕೆಗಳು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಎದುರಿನ ಗದ್ದೆಯಲ್ಲಿ ಬಂದು ಸೇರಲಿದ್ದು, ಅಲ್ಲಿಂದ ಭವ್ಯವಾದ ಹೊರೆಕಾಣಿಕೆ ಮೆರವಣಿಗೆ ಮೂಲಕ ಶ್ರೀ ಕ್ಷೇತ್ರ ಗೆಜ್ಜಿಗಿರಿಗೆ ತಲುಪಲಿದೆ. ಫೆಬ್ರವರಿ 28ರಂದು ಸತ್ಯಧರ್ಮ ಚಾವಡಿಯಲ್ಲಿ ಮಾತೆ ದೇಯಿ ಬೈದೇತಿ ಬಿಂಬ ಪ್ರತಿಷ್ಠೆ, ಸಾಯನ ಬೈದರ ಗುರುಪೀಠ ಸ್ಥಾಪನೆ, ಮೂಲಸ್ಥಾನ ಗರಡಿಯಲ್ಲಿ ಗುರು ಸಾಯನ ಬೈದರು, ಕೋಟಿ ಚೆನ್ನಯ್ಯರ ಬಿಂಬ ಪ್ರತಿಷ್ಠೆ,
ಬ್ರಹ್ಮಕಲಶಾಭಿಷೇಕ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಮಾರ್ಚ್ 1ರಂದು ಮೂಲಸ್ಥಾನ ಗರಡಿಯಲ್ಲಿ ಕೋಟಿ ಚೆನ್ನಯ್ಯರ ದರ್ಶನ, ವೀರಪಥದಲ್ಲಿ ಕೋಟಿ ಚೆನ್ನಯ್ಯರ ಆಗಮನ, ಸತ್ಯಧರ್ಮ ಚಾವಡಿಯಲ್ಲಿ ಮಾತೆ ದೇಯಿ ಬೈದಿತಿ ದರ್ಶನ, ಮಾತೆ ಮಕ್ಕಳ ಪುನೀತ ಸಮಾಗಮ, ಗರಡಿ ನೇಮೋತ್ಸವ, ದರ್ಶನ ಸೇವೆಯೂ ನೆರವೇರಲಿದ್ದು, ಮಾರ್ಚ್ 2ರಂದು ಮಹಾಮಾತೆ ದೇಯಿ ಬೈದಿತಿ ಮಹಾನೇಮ ವೈಭವವು ಜರುಗಲಿದೆ ಅಂತ ಬ್ರಹ್ಮಕಲಶೋತ್ಸವ ಸಮಿತಿಯು ತಿಳಿಸಿದೆ. ನಮ್ಮ ಕುಡ್ಲ ನ್ಯೂಸ್ 24/7